ನಮಗೆಲ್ಲ ಬಹಳಷ್ಟು ಅಪ್ಯಾಯಮಾನವಾದ ಸಂಗತಿ. ಎಲ್ಲಿ ಹೋದ್ರು ನೂತನ ವಿಷಯ ಇಲ್ಲ. ಎಂಥದ್ದು? ನೂತನ ವಿಷಯ. ವಿನೋದದ ವಿಷಯ, ನೂತನ ವಿಷಯ ಇಲ್ಲ. ನನಗೆ ಬಹಳ ಬೇಸರ ಆಯ್ತು. ನೂತನ ವಿಷಯ, ನೂತನ ವಿಷಯ, ಅದೇ ನೂತನ ವಿಷಯ ಹೇಳಲಿಕ್ಕೆ ಏನಿಲ್ಲ. ನನಗೆ ಬಹಳ ಬೇಸರ ಆಯ್ತು. ಜೀವನವೇ ಜೀವನವೇ ಜುಗುಪ್ಸೆಯಾಯಿತು. ನಿಮಗೆ ಮುಖ ತೋರಿಸುವುದಕ್ಕೆ ನನಗೆ ನಾಚಿಕೆ ಆಯ್ತು. ಇನ್ನು ಬದುಕಿ ಪ್ರಯೋಜನ. ನಾಚಿಕೆ ಉಂಟು ಇವರಿಗೆ, ಒಮ್ಮೆ ಇರ್ತದೆ ನಾಚಿಕೆ ಯಾವಾಗಲೂ ಇರ್ತದೆ. ಹಾಗೆ ಇನ್ನು ನಿಮಗೆ ಮುಖ ತೋರಿಸಿದ್ದು ನಾನು ಹೇಗೆ ಬಾಳಲಿ? ಎಂಥದ್ದು? ಹೇಗೆ ಬಾಳಲಿ? ಹೇಗೆ ಬಾಳಲಿ? ಇನ್ನು ಹೇಗೆ ಬದುಕಲಿ? ಇನ್ನು ಆತ್ಮಹತ್ಯೆ ಮಾಡಿಕೊಳ್ಳುವ. ಯಾರು? ನಾನು. ಆತ್ಮಹತ್ಯೆ? ಹೌದು. ನಿನಗೂ ಆತ್ಮ ಉಂಟೇನು? ಮತ್ತೆ ಹತ್ಯೆ ಮಾಡುವ ಆತ್ಮ ಉಂಟು. ಆತ್ಮ ಒಂದು ಹತ್ಯೆ ಆಗುತ್ತದ? ಆಗ್ತದೆ, ಏನಾಗದೆ. ಇನ್ನು ಸಾಯುವುದು ಅಂತ ತೀರ್ಮಾನ ಮಾಡಿ ಕಾಡಿಗೆ ಬಂದೆ. ಕಾಡಿಗೆ ಬಂದೆ. ಈ ಸಾಯುವವರು ಕಾಡಿಗೆ ಬರುವುದು ಯಾಕೆ? ನಾಡಲ್ಲಿ ಸಾಯ್ಲಿಕ್ಕಾಗುದಿಲ್ಲ? ನಾಟಲ್ಲಿ ಯಾರಾದ್ರೂ ನೋಡಿದ್ರೆ ಬದುಕಿಸ್ತಾರೆ. ನಿರ್ಜನವಾದ ಪ್ರದೇಶದಲ್ಲಿ ನೀರು ಕೆರೆ ಅಲ್ವಾ, ನಿರ್ಜನ ಪ್ರದೇಶ ಸಾಯಬೇಕು ಯೋಚನೆ ಮಾಡಿ ದೊಡ್ಡ ಒಂದು ಮೊಳ ಹಗ್ಗ ತೆಕ್ಕೊಂಡೆ. ಹಗ್ಗ ತೆಕ್ಕೊಂಡು ಒಂದು ಗಟ್ಟಿ ಜಾತಿಯ ಮರ ಉಂಟ ನೋಡಿದೆ. ಯಾಕೆ ಗಟ್ಟಿ ಜಾತಿ ಮರ? ಮತ್ತೆ ಬೆಡಂಗೆಟ್ಟೆ ಮರದಲ್ಲಿ ಲಟಕ್ಕ ಉಂಟಾದ್ರೆ ಸಾಯಲಿಕ್ಕೆ ಹೋಗ ಅರ್ಧ ಸತ್ರೆ ಆದ್ರೂ ಒಂದೇ ಸಲ ಸಾಯ್ಬೇಕು. ಹಾಗೆ ಹೀಗೆಲ್ಲ ನರಕ ಬರಬಾರ್ದು. ಜೀವನದ ಉದ್ದೇಶವೇ ಅದು. ಅದು ಕೇಳಿದ್ರೆ ಒಂದೇ ಸಲ ಸಾಯ್ಬೇಕು. ಹಾಗೆ ಅದು ಮುನ್ನುಡಿಯೇ ಹೆಚ್ಚು. ಇದು ಹಾಕಿ ಕುತ್ತಿಗೆಗೆ ಹಾಕಿ ಮರಕ್ಕೆ ಕಟ್ಟಿ ಇನ್ನೇನು ನೇತಾಡೋಣ ಅಂತ ಆಗುವಾಗ ಒಂದು ಶಬ್ದ. ಹೇಗೆ? ಬಹುಶಃ ನೀನು ಗಟ್ಟಿ ಮರ ಅಂತ ಆಲೋಚನೆ ಮಾಡಿದ್ದು, ಅದು ಮೆತ್ತಗಿನ ಗೆಲ್ಲ ಅಂತ. ಮತ್ತೆ ಎಲ್ಲಾದ್ರೂ ಅಷ್ಟೊತ್ತು ಪುಡ್ಕ ಬೀಳುವುದಿಲ್ಲ ಅಲ್ಲ. ಒಟ್ಟಿಗೆ ಕಿಣಿಕಿಣಿ ಕಿಣಿಕಿಣಿ ಕಾಡಲ್ಲಿ ಗಿಜಿಕ್ ಗಿಜಿಕ್ ಕಿಣಿಕಿಣಿ ಕಿಣಿಕಿಣಿ. ಕಿಣಿಯವನಲ್ಲ, ಕಿಣಿಯವನಲ್ಲ. ಹಾಗಾದರೆ ಹೀಗಿರಬಹುದೇನೋ? ಕಾಲ ಗೆಜ್ಜೆಯ ಕೈಯ ಬಳೆಯ ಸ್ವರ ಇರಬಹುದೇ? ಅತ್ತೆ ನೋಡಿದ್ಯಾ? ಇದು ಏನಪ್ಪ ಅಂತ ಹೀಗೆ ನೋಡ್ತೇನೆ. ಪಾಲಿಸುತ್ತಲು ಜಾದೀಶ ನುಡಿಯಾಲಿಸು ಗುಣಮಯ ಪೋಷ, ನುಡಿಯಾಲಿಸು ಗುಣಮಯ ಪೋಷ ಪೋಷ ಕರುಣಾದೀಶ ದೀಶ. ಆಲಿಸುವುದನ್ನು ಜಾದೀಶ ನುಡಿ ಆಲಿಸು ಗುಣಮಯ ಪೋಷ, ನುಡಿ ಆಲಿಸು ಗುಣಮಯ ಪೋಷ ಜಗದೀಶ. ಬೇಡುವುದೇನು ಪವನದಿ, ಬೇಡುವುದೇನು ಪವನದಿ ಓರುಳಿ ಬಾಲೆ ಬದಿ ಕಡು ಬಾಲೆ ಓರುಳಿ ಬಾಲೆ ಬದಿ ಪಡಿ. ಬೇಡುವುದೇನು ಪವನದಿ ಆಲಿಸುತ್ತಲು ಜಾದೀಶ ನುಡಿ ಆಲಿಸು ಗುಣಮಯ ಪೋಷ, ಗುಣಮಯ ಪೋಷ ಜಾದೀಶ ಗುಣಮಯ ಪೋಷ.